ಇನ್ನು ಕೃಷಿ ಅಂದ್ರೆ ಕೂಡಲೇ ಎಲ್ಲರೂ ಮೂಗು ಮುರಿಯುವವರೇ ಹೆಚ್ಚು. ಆದರೆ ಕೃಷಿ ಅನ್ನೋ ಪ್ರಯೋಗ ಲಾಭದ ಕಡೆ ಮನಸ್ಸು ಮಾಡಿದ್ರೆ ಮಹಿಳೆ ಕೂಡ ಯಶಸ್ಸು ಸಾಧಿಸಲು ಸಾಧ್ಯ ಅನ್ನೋದನ್ನ ಈ ಮಹಿಳೆ ತೋರಿಸಿಕೊಟ್ಟಿದ್ದಾರೆ. ಟೆರೆಸ್ ಮೇಲೆ ಮಲ್ಲಿಗೆ ಬೆಳೆದು ಮಲ್ಲಿಗೆ ಕೃಷಿಯ ಪರಿಮಳವನ್ನ ಎಲ್ಲೆಡೆ ಪಸರಿಸುವಂತಹ ಕೆಲಸವನ್ನ ಮಾಡಿದ್ದಾರೆ. ಹಾಗಿದ್ರೆ ಯಾರವರು ಮಹಿಳೆ, ಏನವರ ಕತೆ, ಬನ್ನಿ ನೋಡೋಣ. ಹೀಗೆ ಮನೆಯ ಟ್ಯಾರಿಸ್ ಮೇಲೆ ಮಲ್ಲಿಗೆ ಗಿಡದ ಆರೈಕೆ ಮಾಡ್ತಾ ಇರೋ ಈ ಮಹಿಳೆ ಹೆಸರು ಪ್ರೇಮ. ಕೃಷಿ ಪ್ರಧಾನ ಕುಟುಂಬದಲ್ಲಿ ಹುಟ್ಟಿ ಬೆಳೆದ ಪ್ರೇಮ ಅವರಿಗೆ ಅದ್ಯಾಕೋ ತವರು ಮನೆಯಲ್ಲಿ ಬೆಳೆಸಿಕೊಂಡು ಬಂದ ಮಲ್ಲಿಗೆ ಕೃಷಿ ಅಂದ್ರೆ ಪಂಚಪ್ರಾಣ. ಮದುವೆಯಾಗಿ ಬಂದ ಮೇಲೂ ಅವರ ಮಲ್ಲಿಗೆ ಪ್ರೇಮ ಗಂಡನ ಮನೆಯಲ್ಲೂ ಬಿಡಲಿಲ್ಲ. ತವರಿನಲ್ಲಿ ಪಾರಂಪರಿಕವಾಗಿ ಮಾಡುತ್ತಿದ್ದ ಮಲ್ಲಿಗೆಯ ನಂಟು ಅವರನ್ನ ನೆನಪಿಸುತ್ತಲೇ ಇತ್ತು. ಆದ್ರೆ ಪತಿ ಮನೆಯಲ್ಲಿ ಮಲ್ಲಿಗೆ ಕೃಷಿಗೆ ಸ್ಥಳಾವಕಾಶದ ಕೊರತೆ ಕಾಡಿದಾಗ ಅವರ ಆಲೋಚನಾ ಲಹರಿ ಹರಿದಿದ್ದು ಟ್ಯಾರಿಸ್ ಮೇಲಿನ ಖಾಲಿ ಜಾಗದತ್ತ. ಸುಮಾರು 100ಕ್ಕೂ ಹೆಚ್ಚು ಕುಂಡಗಳನ್ನ ಖರೀದಿಸಿ ಅದಕ್ಕೆ ಮಣ್ಣು, ಸುಡುಮಣ್ಣು, ಸಾವಯವ ಪದಾರ್ಥಗಳನ್ನ ಮಿಶ್ರಣ ಮಾಡಿ ತಾಯಿ ಮನೆಯಿಂದ ಮಲ್ಲಿಗೆ ಗಿಡ ತಂದು ನಾಟಿ ಮಾಡಿಯೇ ಬಿಟ್ರು. ದಿನಕ್ಕೆರಡು ಬಾರಿ ನೀರುಣಿಸಿದ್ರು. ಪ್ರೇಮದಿಂದ ಆರೈಕೆ ಮಾಡಿದ್ದೇ ತಡ ವರ್ಷದೊಳಗೆ ಮನೆಯ ಮಹಡಿಯಲ್ಲಿ ಮಲ್ಲಿಗೆ ಕಮ್ಮೆಂದು ಬಿಟ್ಟಿದೆ. ಮಹಿಳೆಯಾಗಿ ಸಾಧನೆ ಮಾಡಬೇಕು ಎನ್ನುವವರಿಗೆ ಈ ಗೃಹಿಣಿ ಒಳ್ಳೆಯ ಉದಾಹರಣೆ. ಇವತ್ತು ಮನೆಯ ಟ್ಯಾರಿಸ್ ಮೇಲೆ 1200 ಚದರ ಅಡಿ ಪ್ರದೇಶದಲ್ಲಿ ಸಮೃದ್ಧವಾಗಿ ಬೆಳೆದಿರುವ 110ಕ್ಕೂ ಹೆಚ್ಚು ಮಲ್ಲಿಗೆ ಗಿಡಗಳು ಹೂ ಬಿಡುತ್ತಿವೆ. ಈ ಸಮಯದಲ್ಲಿ ಕನಿಷ್ಠ 2 ರಿಂದ 3 ಸಾವಿರ ಹೂಗಳು ಸಿಗುತ್ತಿವೆ. ಒಳ್ಳೆಯ ಧಾರಣೆಯೂ ಸಿಗುತ್ತಿದೆ. ಉಪಕಸುಬಾಗಿಯೂ ಆರ್ಥಿಕ ಶಕ್ತಿಯನ್ನ ಜಾಸ್ಮಿನ್ ಪ್ರೇಮ ಕುಟುಂಬಕ್ಕೆ ಆಸರೆಯಾಗಿದೆ. ನಮ್ಮನೆ ತಾಯಿ ಮನೆಯಲ್ಲಿ ಕಾಡುವಾರ ಕಟ್ಕೇರಿ, ಅದರಲ್ಲಿ ಒಂದು ದೋಮನ್ಕೇರಿ ಅಂತ ಒಂದು ಗ್ರಾಮ ಇದೆ. ಅದರಲ್ಲಿ ನಮ್ಮ ಅಪ್ಪಯ್ಯ ಅಮ್ಮರ ತುಂಬಾ ಹೆಲ್ಪ್ ಮಾಡ್ತಾರೆ. ಗಿಡ ಮಾಡ್ತಾ ಇದ್ದಿತ್ತು ನಾವು ಮೊದಲು. ಕಡೆಗೆ ಅದರಿಂದ ನಾವು ಗಿಡ ಮಾಡಿ ಎಲ್ಲ ಕೃಷಿ ಎಲ್ಲ ಮಾಡಿ ಕಡೆಗೆ ನಂಗೆ ಮದುವೆ ಆಯ್ತು. ಮದುವೆ ಕುಂಬಾಶಿಗೆ ಮದುವೆ ಮಾಡಿ ಕೊಟ್ಟಿದ್ಮೇಲೆ ನಾನೊಂದು ಜಾಗ ಅಭಾವದಿಂದ ನಂಗೆ ಎಂತ ಮಾಡೋದು ಗೊತ್ತಾಯಿಲ್ಲ. ಕಡೆಗೆ ಒಂದು 20 ಗಿಡ ಸ್ಲ್ಯಾಬ್ ಆಯ್ತು. ನಮ್ದು ಕಡೆ ಮನೆ ಕಟ್ಟಲೆ ಶುರು ಮಾಡ್ತು. ಸ್ಲ್ಯಾಬ್ ಆಗಿ ಕಡೆಗೆ ಒಂದು 20 ಗಿಡ ಸ್ಲ್ಯಾಬ್ ಮೇಲೆ ಹಾಕ್ತು. ಅದ್ರ ಮೇಲೆ 30, 40, ಈಗ 150 ಗಿಡ ಇದೆ. ಮಾರ್ಕೆಟಲ್ಲಿ ಬಂದು ಗಿಡ ಬೆಳೆದು ಹೋಗಿ ಬೆಳಿತಾ ಇದ್ದೀನಿ. ಮಾರ್ಕೆಟ್ ಅವರು ಬಂದು ತಗೊಳ್ತಾ ಇದ್ದಾರೆ. ಮತ್ತು ಮದುವೆ ಮನೆ ಫಂಕ್ಷನಿಗೆಲ್ಲ ಬಂದು ಆರ್ಡರ್ ಕೊಡ್ತಾರೆ, ತಗೊಂಡು ಹೋಗ್ತಾರೆ. ಮತ್ತು ಅಂಗಡಿ ರೇಟು ಅಡ್ಡಿಲ್ಲ. ಅಂದ್ರೆ ಎಲ್ಲೋ ಹೊರಗೋಗಿ ಕೆಲಸ ಮಾಡೋದಕ್ಕಿಂತ ಮಕ್ಕಳ ಮಾರಿನೆಲ್ಲ ಕಂಡ್ಕೊಂಡು ಇಲ್ಲೇ ಸ್ವಉದ್ಯೋಗಿ ನಮ್ಮ ಕೆಲಸ ನಾವೇ ಮಾಡ್ಕೊಂಡು ಮನೆ ಖರ್ಚು ಎಲ್ಲ ನಿಭಾಯಿಸ್ಕೊಂಡಿದ್ರಂದ ಮಾಡ್ಕೊಂಡು ಹೋಗ್ಬಹುದಲ್ಲ. ಒಂದು ಅಡ್ಡಿಲ್ಲ. ತುಂಬ ಈಗ ಗಿಡ ಕವರ್ ಎಲ್ಲ ಮಾಡಿ ಎಲ್ಲ ಕೊಡ್ತಾ ಇದ್ದೇನೆ. ಎಲ್ಲ ಜನ ಬಂದು ಗಿಡ ತಗೊಂಡು ಹೋಗ್ತಾ ಇದ್ದಾರೆ. ಅವರು ಎಲ್ಲ ಸ್ಲ್ಯಾಬ್ ಮೇಲೆಲ್ಲ ಮಾಡಿ ಗಿಡ ಎಲ್ಲ ಮಾಡಿ ಅವರು ಬೇರೆ ಮಾರ್ಕೆಟ್ಗೆಲ್ಲ ಹೂವೆಲ್ಲ ಹಾಕ್ತಾ ಇದ್ದಾರೆ. ತುಂಬಾ ಅನುಕೂಲ ಆಗಿದೆ. ಮಲ್ಲಿಗೆ ಕೃಷಿಯ ಜೊತೆಗೆ ಗಿಡಗಳನ್ನ ತಯಾರಿಸಿ ಮಾರಾಟವನ್ನ ಮಾಡ್ತಿದ್ದಾರೆ. ಮಲ್ಲಿಗೆ ಕೃಷಿ ಮಾಡುವಂತೆ ಕುಟುಂಬದವರಿಗೆ ಸಲಹೆಯನ್ನ ನೀಡ್ತಿದ್ದಾರೆ. ಆದುದರಿಂದ ಅವರ ಕುಟುಂಬದ ಬಹುತೇಕರು ಮಲ್ಲಿಗೆ ಕೃಷಿಯಲ್ಲಿ ನಿರತರಾಗಿದ್ದಾರೆ. ಪುಷ್ಪ ಕೃಷಿ ಒಂದು ರೀತಿ ಖುಷಿ, ಆಹ್ಲಾದಕತೆಯನ್ನ ನೀಡುತ್ತದೆ ಎನ್ನುವ ಇವರು ಸೀಸನ್ ಸಮಯದಲ್ಲಿ 10,000 ತನಕ ಹೂಗಳನ್ನ ಪಡೆಯುತ್ತಾರೆ. ಸಾವಯವ ವಿಧಾನಗಳನ್ನ ಅನುಸರಿಸುವುದರಿಂದ ರೋಗ ಕೀಟ ಬಾಧೆ ಕಡಿಮೆ ಇದ್ದು ಗುಣಮಟ್ಟದ ಹೂವು ಸಿಗುತ್ತದೆ ಅನ್ನೋ ಪ್ರೇಮ ಬಹಳಷ್ಟು ಮಂದಿಗೆ ಮಲ್ಲಿಗೆ ಕೃಷಿಯ ಮಾಹಿತಿಯ ಜೊತೆಗೆ ಮಲ್ಲಿಗೆ ಗಿಡಗಳನ್ನ ಕೂಡ ರೆಡಿ ಮಾಡಿಕೊಡೋ ಕಾಯಕವನ್ನ ಮಾಡ್ತಾರೆ. ಆಧುನಿಕ ಪ್ರಪಂಚದಲ್ಲಿ ಬದುಕುತ್ತಿರೋ ಮನುಷ್ಯನಿಗೆ ತಾನು ಸ್ವಾವಲಂಬಿ ಆಗ್ಬೇಕಂತೇಳಿ ಪ್ರತಿಯೊಬ್ಬನಿಗೂ ಇರ್ತದೆ, ಆಸೆ ಇರ್ತದೆ. ಆ ನಿಟ್ಟಿನಲ್ಲಿ ಇವತ್ತು ಕಲಿತರೂ ಉದ್ಯೋಗ ಕನಸಿನ ಮಾತಾಗಿದೆ. ಹಾಗಾಗಿ ಪ್ರತಿಯೊಬ್ಬರು ಇವತ್ತು ಕೃಷಿ ಕ್ಷೇತ್ರದತ್ತ ಮುಖ ಮಾಡುವಂತ ಅನಿವಾರ್ಯತೆ ಬಂದೋದಾಗಿದೆ. ಅಂತ ಒಂದು ಅನಿವಾರ್ಯತೆಯಲ್ಲಿ ಇವತ್ತು ಮಲ್ಲಿಗೆ ಕೃಷಿ ತುಂಬಾ ಜನಪ್ರಿಯತೆಯನ್ನ ಕಂಡುಕೊಂಡಿದೆ. ಆದ್ರಿಂದ ನಾನು ಮಲ್ಲಿಗೆ ಕೃಷಿ ಮಾಡ್ಬೇಕಂತ ಹೇಳುವ ಆಸಕ್ತನಾಗಿ ನಮ್ಮೂರಿನ ಕೋಆಪರೇಟಿವ್ ಸೊಸೈಟಿ ಮ್ಯಾನೇಜರ್ನ ಕನ್ಸಲ್ಟ್ ಮಾಡಿದಾಗ ಅವರು ಇಲ್ಲಿ ಕುಂಬಾಶಿ ಹತ್ರ ಒಬ್ರು ಮಲ್ಲಿಗೆ ಕೃಷಿ ಮಾಡ್ತಾ ಇದ್ದಾರೆ, ನೀವು ಅವರನ್ನು ಹೋಗಿ ಮೀಟ್ ಆಗಿ ಅವ್ರ ಹತ್ರ ಎಲ್ಲ ಮಾಹಿತಿ ತಕೊಂಡು ಆಮೇಲೆ ಅದಕ್ಕೆ ಮುಂದುವರಿರಿ ನೀವು ಅಂತೇಳಿ ನಾನು ನೇರವಾಗಿ ಬಂದು ಇವರನ್ನ ಮೀಟ್ ಆಗಿ ಎಲ್ಲ
ಅದು ಹೊಂಡ ಎಲ್ಲ ಹೇಗೆ ತೆಗಿಬೇಕು, ಎಷ್ಟು ಆಳ ಎಷ್ಟು ಅಗಲ ತೆಗಿಬೇಕು, ಮತ್ತು ಗಿಡ ನೆಡುವಾಗ ಏನೇನು ಮಾಡಬೇಕು ಅಂತ ಹೇಳೋದನ್ನೆಲ್ಲ ಹೇಳಿಕೊಟ್ರು. ಆಮೇಲೆ ಗಿಡವನ್ನು ಸಹ ಅವರೇ ಕಸಿ ಮಾಡಿ ಗಿಡವನ್ನು ಕೊಟ್ಟರು ನನಗೆ. ನಟ್ಟಿದ್ದೇನೆ. ಗಿಡ ಎಲ್ಲ ಒಳ್ಳೆ ರೀತಿಯಲ್ಲಿ ಚಿಗುರ್ತಾ ಉಂಟು. ಮತ್ತು ಅವರಿಗೆ ತುಂಬ ಈ ಕೃಷಿಯಲ್ಲಿ ತುಂಬ ಅನುಭವವನ್ನು ಹೊಂದ್ಕೊಂಡಿದ್ದಾರೆ ಅವರು. ಒಳ್ಳೆ ರೀತಿಯಲ್ಲಿ ಮನೆಯಲ್ಲಿ ಮಲ್ಲಿಗೆ ಗಿಡ ನಟ್ಟು ಮಲ್ಲಿಗೆ ಹೂವನ್ನು ಬೆಳೀತಾ ಇದ್ದಾರೆ. ಆಮೇಲೆ ಮಾರ್ಕೆಟಿಗೆ ಅವರು ಸ್ವತಃ ಅವರೇ ಮಾರಾಟ ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಪ್ರೇಮಾ ಗಣೇಶ್ ಪೂಜಾರಿ ಅವರ ಜಾಸ್ಮಿನ್ ಪ್ರೇಮ್ ಕಹಾನಿ ಮಾರ್ಗದರ್ಶಿಯಂತಿದೆ. ಎಕರೆಗಟ್ಟಲೆ ಜಮೀನು ಇದ್ದು ಹಡಿಲು ಬಿಡುವವರ ನಡುವೆ ಮನೆಯ ಟ್ಯಾರೇಸ್ ಮೇಲೆಯೇ ಮಲ್ಲಿಗೆ ಕೃಷಿ ಮಾಡಿ ಪ್ರಗತಿಯ ದಾರಿ ಕಂಡುಕೊಂಡಿರುವುದು ಆರ್ಥಿಕ ಸ್ವಾವಲಂಬನೆಗೊಂದು ಮಾದರಿಯಾಗಿದೆ. ಶ್ರೀಕಾಂತ್ ಹೆಮ್ಮಾಡಿ, ವಿ4 ನ್ಯೂಸ್ 24/7 ಕುಂದಾಪುರ.